ಪಂಚತಂತ್ರ ಖ್ಯಾತ ನಿರ್ದೇಶಕ ಯೋಗರಾಜ್ ಭಟ್ ಅವರ ನಿರ್ದೇಶನದ ಮೂಲಕ ಮೂಡಿ ಬಂದಿರುವಂತಹ ವಿಭಿನ್ನ ಸಿನಿಮಾ. ಈ ಸಿನಿಮಾ ಈಗ ತುಳು ಭಾಷೆಗೆ ಡಬ್ ಆಗಿ V4 ಸ್ಟ್ರೀಮ್ ಅಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಈ ಸಿನಿಮಾದ ಮತ್ತೊಂದು ವಿಶೇಷತೆ ಅಂದ್ರೆ ಈ ಸಿನಿಮಾದಲ್ಲಿ ಹೀರೋಯಿನ್ ಕುಡ್ಲದ ಕುವರಿ ಸೋನಲ್ ಮೊಂತೇರೊ. ಈ ಸಿನಿಮಾದಲ್ಲಿ ಸೋನಲ್ ಅವರು ಬೋಲ್ಡ್ ಆಗಿ ನಟಿಸುವ ಜೊತೆಗೆ ಸಾಹಸವನ್ನು ಮಾಡಿದ್ದಾರೆ. ಸೋನಲ್ ಅವರು ಮಾಡಿರುವಂತಹ ಸಾಹಸಕ್ಕೆ ಇಡೀ ಚಿತ್ರತಂಡವೇ ಫಿದಾ ಆಗಿದೆ. ಹಾಗಿದ್ರೆ ಏನಿದು ವಿಚಾರ, ಸೋನಲ್ ಮಾಡಿರುವಂತಹ ಸಾಹಸ ಏನು, ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಖ್ಯಾತ ನಿರ್ದೇಶಕ ಯೋಗರಾಜ್ ಭಟ್ ಅವರ ಪಂಚತಂತ್ರ ಸಿನಿಮಾ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಒಂದು ಅದ್ಭುತ ಸಂದೇಶವನ್ನ ಕಾರ್ ರೇಸ್ನ ಮೂಲಕ ಸಿನಿಮಾದಲ್ಲಿ ತೋರಿಸಿಕೊಟ್ಟ ಭಾರತೀಯ ಸಿನಿರಂಗದಲ್ಲಿ ವಿಭಿನ್ನ ಪ್ರಯತ್ನಕ್ಕೆ ಸಾಕ್ಷಿಯಾಗಿರೋ ಪಂಚತಂತ್ರ ಸಿನಿಮಾ ಈಗ ತುಳು ಭಾಷೆಗೆ ಡಬ್ ಆಗಿದೆ. ಕರ್ನಾಟಕದ ಪ್ರಪ್ರಥಮ OTT ಪ್ಲಾಟ್ಫಾರ್ಮ್ V4 ಸ್ಟ್ರೀಮ್ ಮೂಲಕ ಆಗಸ್ಟ್ 28ರಿಂದ ಪಂಚತಂತ್ರ ತುಳು ಸಿನಿಮಾ ಮೂಡಿ ಬರ್ತಾ ಇದೆ. ಈ ಸಿನಿಮಾದ ಮತ್ತೊಂದು ವಿಶೇಷತೆ ಅಂದ್ರೆ ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿರುವುದು ಕರಾವಳಿಯ ಕುವರಿ ಸೋನಲ್ ಮೊಂತೇರೊ. ಎಸ್, ಸೋನಲ್ ಮೊಂತೇರೊ ಅವರು ಈ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಬ್ರೇಕ್ ಪಡೆದುಕೊಂಡಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಶೃಂಗಾರದ ಹೊಂಗೆ ಮರ ಎನ್ನುವ ಹಾಡಿನಲ್ಲಿ ಬೋಲ್ಡ್ ಆಗಿ ನಟಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ರು. ನಿನ್ನ ಪೊರ್ಲುದ ಮೋನೆನೆ ನೆನಪಾನಗ ಉಲ್ಲಾಸುಡು ಬದುಕು ದಿನ ಕಲೆನಗ. ಇನ್ನು ಸಿನಿಮಾದ ಸೆಕೆಂಡ್ ಹಾಫ್ ಫುಲ್ ಇರೋ ರೇಸ್ನಲ್ಲಿ ಯಾವುದೇ ಅಂಜಿಕೆ ಭಯ ಇಲ್ಲದೆ ಸ್ವತಃ ಅವರೇ ನಟಿಸಿ ನಿರ್ದೇಶಕ ಯೋಗರಾಜ್ ಭಟ್ ಸಹಿತ ಟೀಮ್ನ ಎಲ್ಲರೂ ಹುಬ್ಬು ಮೇಲೇರಿಸುವಂತೆ ಮಾಡಿದ್ದಾರೆ. ಸಿನಿಮಾದ ರೇಸ್ ಪಾರ್ಟ್ ಅನ್ನ ಸಂಪೂರ್ಣ ನೈಜವಾಗಿ ಚಿತ್ರೀಕರಣ ಮಾಡಲಾಗಿತ್ತು. ಈ ವೇಳೆ ಬಹುತೇಕ ಕಲಾವಿದರಿಗೆ ಡ್ಯೂಬ್ ಬಳಸಲಾಗಿತ್ತು. ಆದರೆ ಸೋನಲ್ ಅವರು ಯಾವುದೇ ಡ್ಯೂಬ್ ಬೇಡ, ನಾನೇ ಕಾರಲ್ಲಿ ಕೂರ್ತೀನಿ ಅಂತ ಹಠ ಹಿಡಿದು ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ದಾರೆ. ಈ ನಡುವೆ ರೇಸ್ನ ಫೋರ್ಸ್ಗೆ ಒಂದೊಮ್ಮೆ ವಾಂತಿ ಬರುವಂತಾದ್ರೂ ಅದನ್ನ ಲೆಕ್ಕಿಸದೆ ಫುಲ್ ರೇಸ್ ಶೂಟ್ನಲ್ಲಿ ಪಾಲ್ಗೊಂಡ ವಿಚಾರ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸೊ ಇಂತಹ ಒಂದು ಅದ್ಭುತ ಸಿನಿಮಾವನ್ನ ಕರಾವಳಿಯ ಕುವರಿಯ ಸಾಹಸವನ್ನ ನೋಡೋ ಅವಕಾಶ V4 ಸ್ಟ್ರೀಮ್ ಮೂಲಕ ಮತ್ತೆ ಲಭಿಸುತ್ತಿದೆ. ಬ್ಯೂರೋ ರಿಪೋರ್ಟ್ V4 News 24/7 ಮಂಗಳೂರು.